ಬಡ ವಿದ್ಯಾರ್ಥಿಗಳ ಮತ್ತು ಅನಾರೋಗ್ಯ ಪೀಡಿತ ಸಹಾಯಾರ್ಥ ಕಂಚಿನಡ್ಕ ಫ್ರೆಂಡ್ಸ್ ಸರ್ಕಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಕಂಚಿನಡ್ಕದ ಕೆಎಫ್ಸಿ ಮೈದಾನದಲ್ಲಿ ಆಯೋಜಿಸಿದ್ದ ಅಂತರರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾಕೂಟ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಪಂದ್ಯಾಕೂಟಕ್ಕೆ ಕೇರಳ, ತಮಿಳುನಾಡು, ಮುಂಬೈ ಹಾಗೂ ಕರ್ನಾಟಕದ ಪುರುಷರ ತಂಡಗಳು ಆಗಮಿಸಿವೆ. ಈ ಪಂದ್ಯಾಕೂಟವನ್ನು ಉದ್ಯಮಿಗಳು ಹಾಗೂ ರಾಜಕೀಯ ಮುಖಂಡರು ಉದ್ಘಾಟಿಸಿದ್ರು. ಇನ್ನು ಪಂದ್ಯಾಕೂಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಆಗಮಿಸಿದ್ದು, ಆಯೋಜಕರಿಗೆ ವಾಹನ ಪಾರ್ಕಿಂಗ್ ಸಹಿತ ಅಭಿಮಾನಿಗಳನ್ನು ನಿಯಂತ್ರಿಸಲು ಅಸಾಧ್ಯ ಎಂಬಂತಾಗಿತ್ತು. ಕಂಬಳದ ಮಾದರಿಯಲ್ಲಿ ಅಭಿಮಾನಿಗಳು ಸೇರಿದ್ದರಿಂದ ಕುಳಿತು ಪಂದ್ಯಾಟ ವೀಕ್ಷಿಸಲು ಅವಕಾಶ ಇಲ್ಲದಂತಾಗಿದ್ದು, ನಿರೀಕ್ಷೆಗೂ ಮೀರಿ ಜನ ಸೇರುವ ಮೂಲಕ ಈ ಭಾಗದಲ್ಲಿ ನಡೆದ ಯಶಸ್ಸಿನ ವಾಲಿಬಾಲ್ ಪಂದ್ಯಾಕೂಟ ಇದು ಎಂಬಂತಾಗಿದೆ. ಈ ಬಗ್ಗೆ ಸಂಘಟಕರಲ್ಲಿ ಓರ್ವರಾದ ಸಂತೋಷ್ ಅವರು ಮಾಹಿತಿ ನೀಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಮತ್ತು ಅನಾರೋಗ್ಯ ಪೀಡಿತರಿಗೆ ಸಹಾಯಾರ್ಥ ನೀಡುವ ಸದುದ್ದೇಶದಿಂದ ಪ್ರಥಮ ಬಾರಿಗೆ ಕರಾವಳಿ, ಅದೇ ರೀತಿ ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಮುಂಬೈ ತಂಡಗಳು ಭಾಗವಹಿಸುವಂತಹ ಆಹ್ವಾನಿತ ತಂಡಗಳ ವಾಲಿಬಾಲ್ ಪಂದ್ಯಾಕೂಟ ಈಗಾಗಲೇ ಉದ್ಘಾಟನೆಗೊಂಡಿರುತ್ತದೆ. ಈ ಸಂದರ್ಭ ಮಾತೃ ಸಂಸ್ಥೆಯ ಅಧ್ಯಕ್ಷ ದಿನೇಶ್, ಲೋಕೇಶ್ ಕಂಚಿನಡ್ಕ, ಮಾಧವ ಕಂಚಿನಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.